ಅಯೋಧ್ಯೆಡ್ ರಾಮ ಮಂದಿರ ಕಟ್ಟೆರೆಗಾದ ನವೆಂಬರ್ 25 ಕುಡ್ಲದ ಕೇಂದ್ರ ಮೈದಾನಡು ಮಾಮಲ್ಲ ಜನಾಗ್ರಹ ಸಭೆ ದೀವೊಂದಾಂದ್ ವಿಶ್ವ ಹಿಂದೂ ಪರಿಷತ್ ಕರ್ನಾಟಕದ ಗುರ್ಕಾರ್ಯರು ಎಂಬಿ ಪುರಾಣಿಕ್ ಪಂತೆರ್. ವಿಶ್ವ ಹಿಂದೂ ಪರಿಷತ್ ಕರ್ನಾಟಕದ ಗುರ್ಕಾರ್ಯರು ಎಂಬಿ ಪುರಾಣಿಕೆರ ಅಂಗಾರೆ ಗದ್ರದ ಪರಿಷತ್ ಆಫೀಸ್ ಸುದ್ದಿಕುಟ್ಟಡು ಪಾತಿರ್ದು ಅಯೋಧ್ಯೆ ರಾಮ ಮಂದಿರ ಕಟ್ಟೆರೆಗಾದ 1528 ಬುಡಂದೆ ಪೊರ್ಬೊಂದು ಬೈದಂಡು ಕೇಂದ್ರ ಸರ್ಕಾರ ಸಂಸತ್ತಡು ಮಸೂದೆ ತುಂಬುದಿದ್ದು ಒವ್ವೆ ಅಡೆತಡೆ ಇತ್ತಂಡ ಅವೇನು ದೂರ ಮಲ್ಪನೊಂದು ದೇಶದೊರ್ಮೆಡು ಒತ್ತಾಯ ಮಲ್ಪರೆ ಜನಾಗ್ರಹ ಸಭೆ ನಡಪಾಯರೆ ಅಕ್ಟೋಬರ್ 5 ಡಿಲ್ಲಿಡ್ ಸಾಧು ಸಂಚಲನ ಸಮಿತಿ ನಿರ್ಧಾರ ಮಲ್ದನಂದು ಪಂಡ್ಯರು. ದೇಶದ ಮಾತಾ ಲೋಕಸಭಾ ಕ್ಷೇತ್ರಡು ಸಭೆ ನಡಪುಂಡು ಕುಡ್ಲಡ ನವೆಂಬರ್ 25 ಕೇಂದ್ರ ಮೈದಾನಡು ವಿಶ್ವ ಹಿಂದೂ ಪರಿಷತ್ ಜನಾಗ್ರಹ ಸಭೆ ದೀತಂಡು ಆನಿಬಯ್ಯ 4 ಗಂಟೆಗೆ ನಡಪುನ ಸಭೆ ಎಡ್ತು ತುಂಬತ್ತ ಜ್ಯೋತಿ ವೃತ್ತೊಡ್ದು ಮಾಮಲ್ಲ ಮೆರವಣಿಗೆ ದಿವೊಂದುಂಡು ನವೆಂಬರ್ 18 ಕಾಸರಗೋಡು 30 ಕೊಡಗುಡು ಡಿಸೆಂಬರ್ 2 ಕೋಡಿಪುಡು ಜನಾಗ್ರಹ ಸಭೆ ಅಟ್ಟಣೆ ಆತನೆಂದು ಎಂಬಿ ಪುರಾಣಿಕ್ ಪಂಡ್ಯರು. ಡೆಲ್ಲಿಯಲ್ಲಿ ಅಕ್ಟೋಬರ್ 5ನೇ ತಾರೀಕು ಸೇರಿದಂಥ ಸಂತ ಮಂಡಳಿ ನಿಶ್ಚಯ ಮಾಡಿತ್ತು. ಏನು ಅಂತಂದರೆ ಪ್ರತಿ MP ಕ್ಷೇತ್ರದಲ್ಲಿಯೂ ಕೂಡ ಒಂದು ಜನಾಗ್ರಹ ಒಂದು ಸಭೆಯನ್ನು ನಡೆಸಿ ಸಾವಿರಾರು ಜನ ಸೇರಿ ಕೇಂದ್ರ ಸರ್ಕಾರಕ್ಕೆ ಒತ್ತಡವನ್ನು ಹಾಕಬೇಕು. ಶಾಸನವನ್ನು ಪಾರ್ಲಿಮೆಂಟಿನಲ್ಲಿ ಶಾಸನವನ್ನು ತರುವ ಮೂಲಕ ಅದಕ್ಕೆ ರಾಮ ಮಂದಿರದ ನಿರ್ಮಾಣಕ್ಕೆ ಬೇಕಾದಂಥ ಒಂದು ಕಾನೂನನ್ನು ಸುವ್ಯವಸ್ಥೆ ಮಾಡಬೇಕು ಎನ್ನುವಂಥ ಒತ್ತಾಸೆಯನ್ನು ಮಾಡಬೇಕು ಎನ್ನುವ ರೀತಿಯಲ್ಲಿ ನಮಗೆ ಒಂದು ಸಂತ ಮಂಡಳಿ ಒಂದು ನಿರ್ಣಯವನ್ನು ಕೊಟ್ಟಿದೆ. ಇದೇ ತಿಂಗಳು 25ನೇ ತಾರೀಕು ಎಲ್ಲ ಕೇಂದ್ರಗಳಲ್ಲಿ ಕಾರ್ಯಕ್ರಮ ನಡೀತದೆ. ಎಲ್ಲಿ ಸಾಧ್ಯ ಇಲ್ಲ ಬೆಂಗಳೂರಿನಲ್ಲಿ, ಅದೇ ರೀತಿಯಲ್ಲಿ ಹುಬ್ಬಳ್ಳಿಯಲ್ಲಿ ಬೇರೆ ಬೇರೆ ಪ್ರಮುಖ ಭಾಗಗಳಲ್ಲಿ ಈ ರೀತಿಯ ಒಂದು ಜನಾಗ್ರಹ ಸಭೆ ನಡೀಲಿಕ್ಕಿದೆ. ಶರಣ್ ಪಂಪೇಲ್, ಶಿವಾನಂದ ಮೆಂಡನ್, ಗೋಪಾಲ ಕುತ್ತಾರ್, ಪ್ರವೀಣ್ ಕುತ್ತಾರ್ ಸುದ್ದಿ ಕೊಟ್ಟಿದ್ದರು.